ಭಾರಿ ಪಾರದರ್ಶಕ 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 ಅಂತ ಹೇಳುವವರು ನೀವು ಯಾಕೆ ಇದನ್ನು ಗುಟ್ಟಾಗಿಟ್ಟಿದ್ದೀರಿ? ಇದೆಲ್ಲ ಹಣ ಈ ಒಂದು ಸ್ವಸಹಾಯ ಸಂಘದ ಸಾಲ ಕೊಟ್ಟಿರುವಂತಹ ಬಡವರ ಬಡ್ಡಿಯ ಹಣ. ದೇವರ ಬಗ್ಗೆ ಇರುವಂತಹ ಭಕ್ತಿಯನ್ನು ಬಂಡವಾಳ ಮಾಡಿಕೊಂಡು ಆ ಸಾಲವನ್ನು ಕೊಟ್ಟು ದೇವರ ಹಣವನ್ನೇ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಬೆಳೆಸ್ತಾ ಬಂದ್ರು. 8.5% ಸ್ವಸಹಾಯ ಸಂಘಗಳಿಗೆ ನೇರವಾಗಿ ಸಾಲ ಸಿಗ್ತದೆ. ಈಗ ಇವರು SKDRDP ಮುಖಾಂತರ ಹೋಗುವಾಗ ಅದು 15% ಆಗ್ತದೆ. ಇದರಿಂದ ಬಡವರು ಬಹಳ ಸಿಕ್ಕಾಪಟ್ಟೆ ಕಿರುಕುಳ ಮತ್ತು ತೊಂದರೆಯನ್ನು ಪಡ್ತಾ ಇದ್ದಾರೆ. ಹಾಗಾದ್ರೆ ಇವರು ಯಾಕೆ ಈ ತರದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಸಾರ ಮಾಡಲಿಕ್ಕೆ ಕಾರಣ ಅಂದ್ರೆ, ಶ್ರೀ ಕ್ಷೇತ್ರದ ಹೆಸರನ್ನು ಇಟ್ಟುಕೊಂಡು ಮಂಜುನಾಥನ ಫೋಟೋ ಇಟ್ಟುಕೊಂಡು ರಾಜ್ಯದ ಎಲ್ಲ ಕಡೆಯಲ್ಲೂ ಕೂಡ ಸ್ವಸಹಾಯ ಸಂಘಗಳನ್ನು ಇವರು ಮಾಡಿಕೊಂಡು ಅವರಲ್ಲಿರುವಂತಹ ಒಂದು ನಂಬಿಕೆ ಯಾವುದುಂಟು, ಶ್ರದ್ಧೆ ಯಾವುದುಂಟು ದೇವಸ್ಥಾನದ ಮೇಲೆ, ಅದನ್ನು ಇವರು ಬಂಡವಾಳ ಮಾಡಿಕೊಂಡು ಅಲ್ಲಿ ಅವರನ್ನೆಲ್ಲ ಈ ಸ್ವಸಹಾಯ ಸಂಘಗಳಿಗೆ, ಈಗ ಮೊನ್ನೆ ಅವರು ಹೇಳ್ತಾ ಇದ್ರು ಇಡೀ ರಾಜ್ಯವೇ ನನ್ನ ಕುಟುಂಬ ಅಂತ ಹೇಳ್ಕೊಂಡು 48 ಲಕ್ಷ ಜನರು ಅಂತ ಹೇಳ್ಕೊಂಡು ಹೇಳಿ, ಈ 48 ಲಕ್ಷ ಜನರಿಗೆ ಕುಟುಂಬ ಅಂತ ಹೇಳುವವರು ಇವರೆಲ್ಲ ಕೊರೋನಾದ ಸಂದರ್ಭದಲ್ಲಿ ಆಕ್ಸಿಜನ್ ಇದು ಕೊಟ್ಟರಂತೆ, ಗಾಡಿಗಳನ್ನು ಕೊಟ್ಟರಂತೆ, ಇದನ್ನೆಲ್ಲ ಕೊಟ್ಟರಂತೆ ಹೇಳ್ತಾರೆ. ಆದ್ರೆ ನೆನ್ಪಿಡಿ, ಇದೆಲ್ಲ ಹಣ ಈ ಒಂದು ಸ್ವಸಹಾಯ ಸಂಘದ ಸಾಲ ಕೊಟ್ಟಿರುವಂತಹ ಬಡವರ ಬಡ್ಡಿಯ ಹಣ. ಇವರು ಸ್ವಂತ ಹಣವೂ ಅಲ್ಲ ಅಥವಾ ದೇವಸ್ಥಾನದ ಹಣವೂ ಅಲ್ಲ. ದೇವಸ್ಥಾನಕ್ಕೆ ಸುಮಾರು 300 ರಿಂದ 350 ಕೋಟಿ ರೂಪಾಯಿ ಆದಾಯ ಇದೆ. ಆ ಹಣವನ್ನು ನಿಜವಾಗಿ ಇವರು ಚಾರಿಟಿಗೆ, ದಾನಕ್ಕೆ ಬಳಸಬೇಕಾಗಿರುವಂತದ್ದು. ಆ ಹಣವನ್ನು ಬಡವರಿಗೆ ಕೊಡದೆ ಇವರ ಬಡವರಿಂದ ಪಡೆದ ಹಣವನ್ನು ಇವರು ಧನ ಸಹಾಯ ಮಾಡಿ ಪೇಜ್ ಗಟ್ಟಲೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟು ತನ್ನ ಕಿರೀಟಕ್ಕೆ ಆ ಒಂದು ಗರಿಯನ್ನು ಸೇರಿಸಿಕೊಳ್ಳುವಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಅತ್ಯಂತ ಒಂದು ಈ ಸ್ಥಾನದಲ್ಲಿ ಇದ್ದವರು ಮಾಡುವಂತ ಕೆಲಸ ಅಲ್ಲ ಇದು. ಸೊ ಇವರು ಬ್ಯಾಂಕ್ಗಳು ಇವರಿಗೆ ಹಿಂದೆ, ಈಗ BC ಟ್ರಸ್ಟ್ ನ ಮುಖಾಂತರ ನೇರವಾಗಿ ಕೊಡ್ತಾ ಇದ್ದಾರೆ. ಹಿಂದೆ ಬ್ಯಾಂಕ್ಗಳು SKDRDP ಗೆ ಕೊಡ್ತಾ ಇದ್ರು ನೇರ. SKDRDP ಇಂದ ಮತ್ತೆ ಸ್ವಸಹಾಯ ಸಂಘಗಳಿಗೆ ಹೋಗ್ತಾ ಇತ್ತು. ಇಲ್ಲಿ 8% ತಗೊಂಡು ಅಲ್ಲಿ 19% ಕೊಡುವಂತದ್ದು. ಒಂದು ಪ್ರೆಸ್ ಮೀಟ್ ನಲ್ಲಿ 2013ರಲ್ಲಿ ಅವರು ಸ್ವತಃ ಹೇಳಿದ್ದಾರೆ 26% ನಾನು ಬಡ್ಡಿ ಹಾಕ್ಬಹುದು ರಿಸರ್ವ್ ಬ್ಯಾಂಕ್ ನ ಪ್ರಕಾರ, ಆದ್ರೆ ನಾನು ಹಾಕ್ತಿರುವಂತದ್ದು ಕೇವಲ 18% ಅಂತ ಹೇಳಿದ್ದಾರೆ. ಪ್ರೊಸೆಸ್ ಫೀ ಪಕ್ಕದಲ್ಲಿ ಸೇರಿ ಜಾಸ್ತಿ ಆಗ್ತದೆ. ಆದ್ರೆ ಇವರಿಗೆ ರಿಸರ್ವ್ ಬ್ಯಾಂಕ್ ನ ಅನುಮತಿ ಇಲ್ಲ. ಯಾಕಂದ್ರೆ ಇಟ್ ಇಸ್ ಎ ಚಾರಿಟಬಲ್ ಟ್ರಸ್ಟ್, ಇಟ್ ಇಸ್ ನಾಟ್ ಎ ಕಂಪನಿ. ರಿಸರ್ವ್ ಬ್ಯಾಂಕ್ ಖಂಡಿತವಾಗಿಯೂ ಕೂಡ ಅನುಮತಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಇವರು ಈ ಪ್ರಕಾರದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ BC ಟ್ರಸ್ಟ್ ಮಾಡಿದ್ರು. ಆದ್ರೆ ಆಗ ಅವರಿಗೆ ಬ್ಯಾಂಕ್ನವರು ಯಾವ ಆಧಾರದಲ್ಲಿ ಸಾಲ ಕೊಡ್ತಾ ಇದ್ರು, ಇವರು ಸ್ವಸಹಾಯ ಸಂಘಗಳು ಯಾವ ರೀತಿಯಲ್ಲಿ ಕೊಡ್ತಾ ಇದ್ರು, ಇದರ ಬಗ್ಗೆ ಒಂದು ಅಜಯ್ ಟಂಕ ಅಂತ ಒಂದು ಖ್ಯಾತ ಒಬ್ಬರು ಆರ್ಥಿಕ ತಜ್ಞರು ಬರೆದಿರುವಂತಹ ಒಂದು ರಿಸರ್ಚ್ ನ ಅಧ್ಯಯನ, ಇಡೀ ದೇಶದ ಒಂದು ಸ್ವಸಹಾಯ ಸಂಘದ ವರ್ತುಲದಿದೆ, ಬ್ಯಾಂಕಿಂಗ್ ಆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ 20 years ಆನ್ ಅಂತ. ಇದರಲ್ಲಿ ಒಂದು ಉಲ್ಲೇಖ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದೆ ಬ್ಯಾಂಕಿನ ಸ್ವಸಹಾಯ ಸಂಘದ್ದು ಹೇಳುವಂತದ್ದವರು, SKDP borrowings from banks by the trust are backed by the reputation and resources of the temple. Even the bankers feel that they have given the loan to the god of dharmasthala and they are secured by him anta. ಎರಡನೇದ್ದು, the repayments remained high partly because of the group members' reverence for the temple and Dr. Hegde and his wife, who had herself become deeply involved in the women's program. The group's financial transaction carried out in front of the photograph of Dr. Hegde and Lord Manjunatha. ಸಾಲವನ್ನು ಕೊಡಬೇಕಾದ್ರೆ ಮಂಜುನಾಥನ ಫೋಟೋ ಮತ್ತು ಹೆಗ್ಡೆ ಅವರ ಫೋಟೋ ಇಟ್ಟುಕೊಂಡು ಸಾಲವನ್ನು ಕೊಡ್ತಿರುವಂತದ್ದು. ಅಂದ್ರೆ ಇದು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ದೇವರ ಬಗ್ಗೆ ಇರುವಂತಹ ಭಕ್ತಿಯನ್ನು ಬಂಡವಾಳ ಮಾಡಿಕೊಂಡು ಆ ಸಾಲವನ್ನು ಕೊಟ್ಟು ದೇವರ ಹಣವನ್ನೇ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಬೆಳೆಸ್ತಾ ಬಂದ್ರು. ಆದ್ರೆ ಕಾಲಕ್ರಮದಲ್ಲಿ ಗೊತ್ತಾಯಿತು ಏನಂದ್ರೆ, ಇದು ಕೇವಲ ದಾನ ಧರ್ಮ ಅಲ್ಲ, ಚಾರಿಟಿ ಅಲ್ಲ, ಇವರು ಮಾಡ್ತಿರುವಂತದ್ದು ಬಹಳ ದೊಡ್ಡ ಒಂದು ವ್ಯಾಪಾರ ಅಂತ ಗೊತ್ತಾಯ್ತು. ಈಗ ಜನರಿಗೆ ಅದು ಮನವರಿಕೆಯಾಗಿ ಅದು ಅದರ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿಯೂ ಕೂಡ ರಾಜ್ಯದಿಂದ ಬಂದು, ಸ್ವಾಮಿ ನೀವು ನಮ್ಮ ಊರಿಗೆ ಬಂದು ಸ್ವಸಹಾಯ ಸಂಘವನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡ್ಬೇಕಂತ ಕೇಳಿದವರಿದ್ದಾರಾ? ಯಾರು ಕೇಳಿದವರು ಇಲ್ಲ. ಇವರು ಅಲ್ಲಿಗೆ ಇವರ ಫೋಟೋವನ್ನು ಇಟ್ಕೊಂಡು ಹೋಗಿ ಅಲ್ಲಿ ಸ್ವಸಹಾಯ ಸಂಘ ಮಾಡಿ ಇವತ್ತು ಅವರಿಗೆ ಅಕ್ಷರಶಃ ಟಾರ್ಚರ್ ಮಾಡ್ತಾ ಇದ್ದಾರೆ. ಟಾರ್ಚರ್. ಇವರ ಹಣವನ್ನು ಕಟ್ಟಲೇಬೇಕು. ಸ್ವಸಹಾಯ ಸಂಘದ ಮೂಲ ಪರಿಕಲ್ಪನೆಯನ್ನು
ನಾಗರಿಕ ಸೇವಾ ಟ್ರಸ್ಟ್ ಕೂಡ ಸ್ವಸಹಾಯ ಸಂಘಗಳನ್ನು ಸಾಕಷ್ಟು ರಚನೆ ಮಾಡಿದೆ. ಆದ್ರೆ ಅದೆಲ್ಲವೂ ಕೂಡ ಸ್ವತಂತ್ರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಹೊರತು ನಮ್ಮ ಹಿಡಿತ ಅದರ ಮೇಲೆ ಇಲ್ಲ. ಪ್ರವರ್ತನೆ ಮಾಡಿ ತರಬೇತಿ ಕೊಟ್ಟು ಮಾಹಿತಿಯನ್ನು ಕೊಟ್ಟು ಅವರೇ ಸ್ವತಂತ್ರವಾಗಿ ನಡೆಸುವಾಗಿ ಮಾಡುವಲ್ಲಿವರೆಗೆ ಮಾತ್ರ NGOಗಳ ಪಾತ್ರ ಹೊರತು ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಾರ್ದು. SKDRDP ಅವರು ಇಟ್ಕೊಂಡ ಹಾಗೆ ಇವರು ಏನ್ ಮಾಡ್ತಾ ಇದ್ದಾರೆ, ನಿಯಂತ್ರಣ. ಅದು ಮಾತ್ರ ಅಲ್ಲ, ಹಲವಾರು ಕಡ್ಡಾಯಗಳು ಎಲ್ಲವೂ ಕೂಡ ಇನ್ಸೂರೆನ್ಸ್ ಇರ್ಬೋದು, ಬಾಕಿ ಜೀವನ ಮಧುರ ಇರ್ಬೋದು, ಎಲ್ಲವನ್ನು ಕೂಡ ಅಲ್ಲಿ ಅವ್ರ ಹತ್ರ ಕೇಳದನ್ನ ಸೀದಾ ಕಟ್ ಮಾಡ್ತಾರೆ. ಎಲ್ಲಕ್ಕಿಂತ ಅತ್ಯಂತ ಕೆಟ್ಟ ಪದ್ಧತಿಯಲ್ಲಿರುವಂತಹದ್ದು ಇವರ ಉಳಿತಾಯದ ಹಣ. ಪ್ರತಿ ವಾರಕ್ಕೆ 50 ರೂಪಾಯಿ, 100 ರೂಪಾಯಿ, ಮೊದಲ ಆರಂಭದಲ್ಲಿ 15-20 ರೂಪಾಯಿ ಎಲ್ಲ ಇತ್ತು. ಒಬ್ಬೊಬ್ಬರು ಸದಸ್ಯರು ಉಳಿತಾಯ ಮಾಡ್ತಾರೆ. ಮೂಲ ಕಲ್ಪನೆ ಪ್ರಕಾರ ಸ್ವಸಹಾಯ ಸಂಘದ ಹೇಗೆ ಅಂತ ಹೇಳಿದ್ರೆ, ಈ ಉಳಿತಾಯದ ಹಣವನ್ನೇ ಅವ್ರು ರೊಟೇಷನ್ ಮಾಡಬೇಕು. ಉಳಿತಾಯದ ಹಣವನ್ನು, ಸಾಲವನ್ನು ಇತರ ಸದಸ್ಯರಿಗೆ ಅದರ ಹಣದ ಆಧಾರದ ಮೇಲೆ ಕೊಡಬೇಕು. ಅಕಸ್ಮಾತ್ ಅವರಿಗೆ ಏನಾದ್ರೂ ಕಮ್ಮಿ ಬಿತ್ತು ಅಂತೇಳಿ ಆದ್ರೆ ಆಗ ಮಾತ್ರ ಬ್ಯಾಂಕಿನಿಂದ ಅವ್ರ ಸಾಲವನ್ನು ತಗೊಳ್ಬೇಕು. ಅದು ಕೂಡ ಸಣ್ಣ ಮೊತ್ತಗಳನ್ನು. ದೊಡ್ಡ ದೊಡ್ಡ ಮಟ್ಟಗಳನ್ನು 1 ಲಕ್ಷ 2 ಲಕ್ಷ ಈಗ ಕೊಡ್ತಾ ಇದ್ದಾರೆ. ಅಷ್ಟು ಒತ್ತಡವನ್ನು ಮಾಡ್ತಾ ಇದ್ದಾರೆ, ತಗೊಳ್ಳಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಉಳಿತಾಯವನ್ನು ಜಾಸ್ತಿ ಮಾಡಬೇಕು, ಉಳಿತಾಯದ ಹಣವನ್ನೇ ಅಲ್ಲಿ ಒಂದು ಸಾಲವಾಗಿ ಕೊಡಬೇಕು ಹೊರತು ಈ ಪ್ರಕಾರದಲ್ಲಿ ಲಕ್ಷಗಟ್ಟಲೆ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಶೂಲಕ್ಕೆ ಹಾಕುವಂತದ್ದು ಇದು ಮೂಲ ಕಲ್ಪನೆ ಅಲ್ಲ. ಸೊ ಹಾಗೆ ಅಲ್ಲಿ ಉಳಿತಾಯದ ಹಣ ಈಗೇನ್ ಮಾಡ್ತಾ ಇದ್ದಾರೆ, ಇವರ ಉಳಿತಾಯದ ಹಣವನ್ನು ಮುಟ್ಟುವ ಹಾಗಿಲ್ಲ. ಇವರು ಅವರಿಗೆ 4% SBI ಮಾತ್ರ ಸಿಕ್ಕುವಂಥದ್ದು. ಯಾಕಂದ್ರೆ ಇವರಿಗೆಲ್ಲ ಲೋನ್ ಕೊಡಿಸುವಂತದ್ದು ಜವಾಬ್ದಾರಿ SKDRDP BC ಟ್ರಸ್ಟ್ ಇತ್ತು, ಬಿಸಿನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಇತ್ತು. ಸೊ ಅದನ್ನು ಕೊಡಬೇಕು ಅಂತ ಹೇಳಿದ್ರೆ ಇದನ್ನು ಭದ್ರತೆಗಾಗಿ ಅಲ್ಲಿ ಇಟ್ಕೊಂಡಿರ್ತಾರೆ, ಲೋನ್ ಅನ್ನು ಕೊಡ್ತಾರೆ. ಅಂದ್ರೆ ಇವ್ರಿಗೆ 4% ಸಿಗ್ತದೆ SBI ಅಕೌಂಟ್ ನಲ್ಲಿ ಸಿಕ್ಕುವಂತದ್ದು. ಆದ್ರೆ ಅವರು 15%, ಈಗ 15% ಕಟ್ಟಬೇಕಾಗತ್ತೆ. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಸ್ತ್ರೀ ಶಕ್ತಿ ಗುಂಪು ಇದೆ, ಕೇರಳ ಬಾಕಿ ಎಲ್ಲ ಕಡೆಯಲ್ಲೂ ಕೂಡ ಸರ್ಕಾರದಿಂದ ಪ್ರಾಯೋಜಿತ ಸಂಘಗಳೆಲ್ಲ ಇದೆ. ಆ ಸಂಘಗಳು ಸ್ವತಂತ್ರವಾಗಿ ಕಾರ್ಯಾಚರಣೆ ಮಾಡ್ತಾ ಇಲ್ವಾ? ಅವರಿಗೆ ಬ್ಯಾಂಕ್ನಿಂದ ನೇರವಾಗಿ ಸಾಲ ಸಿಗ್ತಾ ಇಲ್ವಾ? ಆ ಸಾಲ ಸಿಕ್ಕಿದಾಗ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತಾರೆ? ನಾವು ಬ್ಯಾಂಕರ್ಸ್ಗಳತ್ತೆಲ್ಲ ಕನ್ಸಲ್ಟ್ ಮಾಡಿದ್ದೇವೆ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ನೇರವಾಗಿ ಬಂದ್ರೆ ಅಂತ. ಏನೋ 8.5% ಅಂತ ಇಟ್ಕೊಂಡು 8.5%ಗೆ ಸ್ವಸಹಾಯ ಸಂಘಗಳಿಗೆ ನೇರವಾಗಿ ಸಾಲ ಸಿಗ್ತದೆ. ಈಗ ಇವರು SKDRDP ಮುಖಾಂತರ ಹೋಗುವಾಗ ಅದು 15% ಆಗ್ತದೆ. SKDRDPಗೆ ಮುಖಾಂತರ ಹೋಗುವಾಗ ಅಷ್ಟಾಗೋದು ಎಲ್ಲಿಂದ? 5.6% ಕಮಿಷನ್ ಅನ್ನು SKDRDP BC ಟ್ರಸ್ಟ್ಗೆ ಬ್ಯಾಂಕ್ನವರು ಕೊಡಬೇಕು. 5.15 5.25. ಅದು ಯಾರ ಮೇಲೆ ಬೀಳ್ತದೆ? ಬ್ಯಾಂಕಿನವರು ಕೊಡೋದಲ್ಲ, ಅದು ಸ್ವಸಹಾಯ ಸಂಘದ ಸದಸ್ಯರ ಮೇಲೆ, ಯಾರು ತುಳುವಂತಾರೋ ಅವ್ರ ಮೇಲೆ ಬೀಳ್ತದೆ. ಪ್ಲಸ್ ಪ್ರೋಸೆಸ್ ಫೀ, ನಿರ್ವಹಣೆ ಪ್ರೇಸ್ ಬಾಕ್ಯದಲ್ಲಿ ಸೇರಿ 15% ಆಗ್ತದೆ. ಇದು ಅಗತ್ಯ ಉಂಟು. ನೀವು ನಿಜವಾಗಿ ಬಡವರ ಬಗ್ಗೆ ಕಾಳಜಿ ಇದ್ದವರು ಅಂತ ಹೇಳಿ ಆದ್ರೆ ಈ ಮನೇಲಿ ಇದು ಮೈಕ್ರೋ ಫೈನಾನ್ಸ್ ಮುಖಾಂತರ, ಸ್ವಸಹಾಯ ಸಂಘದ ಮುಖಾಂತರ ಸಾಲ ಕೊಡುವಂತ ನಿಮ್ಮ ವ್ಯವಸ್ಥೆಯನ್ನು ಸ್ಟಾಪ್ ಮಾಡಿ. ಅದೇ ಬಡವರಿಗೆ ಒಂದು ದೊಡ್ಡ ಉದ್ಧಾರ ಮಾಡಿದಾಗ ಆಗ್ತದೆ ನೀವು. ಯಾಕಂದ್ರೆ ಅವ್ರು 8% ನಲ್ಲಿ ಸಾಲ ಸಿಗ್ತದೆ, 7% ಉಳಿತದೆ ಅವರಿಗೆ. ಇದನ್ನು ನೀವು ಮಾಡಿ. ಹಾಗಾದ್ರೆ ಇಲ್ಲಿವರೆಗೆ ಮಾಡಿದ್ರಲ್ಲಿ ನಿಮ್ಮ ನೈತಿಕ ಜವಾಬ್ದಾರಿ ಇದೆ. ನೀವೊಬ್ಬರು ಧರ್ಮಾಧಿಕಾರಿ ಸ್ಥಾನದಲ್ಲಿ ಇದ್ರಿ, ನಿಮ್ಮ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿಯವರೆಗೆ ನೀವು ಅವರಿಂದ ಪಡೆದುಕೊಂಡಿರುವಂತಹ ಬಡ್ಡಿ ಹಣ ಯಾವುದುಂಟೋ, ಬಡ್ಡಿ ಹಣ ಮತ್ತು ಈಗ ತಗೊಳ್ತಿರುವಂತಹ ಕಮಿಷನ್ ಹಣ ಯಾವುದುಂಟೋ, ಇದನ್ನು ನೀವು ಭಾರೀ ದೊಡ್ಡ ಪ್ರಚಾರ ಮಾಡಿಕೊಂಡು CM ಪರಿಹಾರ ನಿಧಿಗೆ 25 ಕೋಟಿ ರೂಪಾಯಿ ನೀವು ಕಳೆದ ವರ್ಷ ಕೊಟ್ರಿ, PM ಕ್ಯಾರ್ಸ್ಗೆ 5 ಕೋಟಿ ರೂಪಾಯಿ ಕೊಟ್ರಿ, ಮಾಸಾಶನಗಳನ್ನೆಲ್ಲ ಕೊಡ್ತಾ ಇದ್ರೆ ಅಂತ ಬಹಳ ದೊಡ್ಡ ಪ್ರಚಾರವನ್ನು ಮಾಡಿದ್ರು. ಇದೆಲ್ಲ ಹಣ ನೀವು ಕೊಟ್ಟಿರುವಂತಹದ್ದು ಈ ಬಡವರ ಬಡ್ಡಿಯ ಹಣ ಅಥವಾ ಇತ್ತೀಚೆಗೆ ಕಮಿಷನ್ ಹಣ. ಈ ಹಣ ನಿಮ್ಗೆ ಕೊಡ್ಲಿಕ್ಕೆ ಯಾರು ಹೇಳಿದ್ದು? ಬಡವರಿಂದ ಬಡ್ಡಿ ಹಣ ತೆಗೆದುಕೊಂಡು ದಾನ ಮಾಡ್ಲಿಕ್ಕೆ ನಿಮ್ಗೆ ಯಾರು ಹೇಳಿದ್ದು? ದೇವಸ್ಥಾನದ ಹುಂಡಿಯಲ್ಲಿ ರಾಶಿ 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 ಹಣ ಬರ್ತಾ ಉಂಟು. ಅಲ್ಲಿ ಎಮ್ಒಗಳು ಬರ್ತಾ ಇದೆ. ನಾವು ಮಾಹಿತಿ ತಗೊಂಡಿದ್ದೇವೆ. 11 ಕೋಟಿ ರೂಪಾಯಿ ಎಮ್ಒಗಳು ಬರುತ್ತೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬರ್ತದೆ, ಹರಕೆ ಹುಂಡಿ ಅಲ್ಲಿ ಹರಕೆ ಮಂಡ್ಯದ ಹಣಗಳು ಬರ್ತದೆ. ಸುಮಾರು 300-350 ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಇದೆ. ಏನಾಗ್ತದೆ ಅದು? ಅದರಲ್ಲಿ ಎಷ್ಟು ನೀವು ಲೆಕ್ಕ ಮಾಡ್ತೀರಿ? ಎಷ್ಟು ಅಕ್ಕಿ ಬರ್ತದೆ, ತರಕಾರಿ ಬರ್ತದೆ, ಬಾಕಿ ಸ್ವರೂಪದಲ್ಲಿ ಬರುತ್ತೆ, ಅದೆಲ್ಲವನ್ನು ಕೂಡ ನೀವು ಲೆಕ್ಕ ಮಾಡ್ತೀರಾ? ಒಂದು ಸಾರ್ವಜನಿಕ ದೇವಸ್ಥಾನ ಆಗಿ ನೀವು ಅದನ್ನು ಬಹಿರಂಗವಾಗಿ ಇಷ್ಟರವರೆಗೆ ಯಾಕೆ ಹೇಳುವುದಿಲ್ಲ? ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಸೆಕ್ಷನ್ 53 ಪ್ರಕಾರ ಸಾರ್ವಜನಿಕರಿಂದ ದೇಣಿಗೆ ತಗೊಂಡ್ರೆ ಅದನ್ನು ರಿಜಿಸ್ಟರ್ ಮಾಡ್ಬೇಕಂತ ಇದೆ. ನಿಮ್ಗೆ ಆದೇಶ ಕೂಡ ಆಗಿದೆ. ಯಾಕೆ ಮಾಡ್ತಾ ಇಲ್ಲ? ಭಾರಿ ಪಾರದರ್ಶಕ 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 ಅಂತ ಹೇಳುವವರು ನೀವು ಯಾಕೆ ಇದನ್ನು ಗುಟ್ಟಾಗಿಟ್ಟಿದ್ದೀರಿ? ಈ ಹಣವನ್ನು ನೀವು ಸದ್ಬಳಕೆ ಮಾಡಿ, ಬಡವರ ಬಡ್ಡಿ ಹಣವನ್ನಲ್ಲ. ಹಾಗಾದ್ರೆ ಹಿಂದೆ ನೀವು ಕೊಟ್ಟಿರುವಂತಹದ್ದು ದೇಣಿಗೆಗಳು ಯಾವುದು ಉಂಟೋ ಅದಕ್ಕೆ ದೇವಸ್ಥಾನದ ಹಣವನ್ನು ಬಳಸಿ ಇವರಿಗೆಲ್ಲರಿಗೂ ಕೂಡ ವಾಪಸ್ ಕೊಡಿ ಹಣವನ್ನು. ಈಗ ನೀವು ಸಾಲ ಮನ್ನಾ ಮಾಡುವಂತದ್ದು, ಬಾಕಿದು ಮಾಡುವಂತದ್ದು ಏನು ಮಾಡೋದು ಬೇಡ. ಅವರಿಂದ ತಗೊಂಡಿರುವಂತಹ ಬಡ್ಡಿ ಯಾವುದು ಉಂಟು ಆ ಬಡ್ಡಿ ಹಣ ಕೊಟ್ರೆ
ಅದೇ ಸಾಕಾಗುತ್ತೆ ಅವರಿಗೆ, ಅದೇ ಸಾಕಾಗುತ್ತೆ. ಸೊ ಆದ್ರಿಂದ ನೀವು ನಿಜವಾದ ಧರ್ಮಾಧಿಕಾರಿ ಹೌದು ಅಂತೇಳಿ ಆದ್ರೆ ಈ ಹಿಂದೆ ಅವರಿಂದ ಪಡೆದಿರುವಂತಹ ಬಡ್ಡಿ ಹಣ ಯಾವುದು ಉಂಟೋ ಹೆಚ್ಚುವರಿ 8% ವರೆಗೆ ತಗೊಳ್ಳಿ, ಅವ್ರ ಬ್ಯಾಂಕಿಗೆ ಹೋದ್ರೆ ತಗೊಳ್ಬೇಕು. ಅದರ ಮೇಲಿದ್ದು ಬಡ್ಡಿದ ಹಣ ನೀವು ಲೆಕ್ಕ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಹಿಂದೆ ಕೊಡಬೇಕು. ಇನ್ನು ಮುಂದೆ ನೀವು ಬಡ್ಡಿ ವ್ಯವಹಾರ ನಿಲ್ಲಿಸಿ. ನಿಮ್ಮವರೆಲ್ಲ ಹೇಳ್ತಾರೆ, ಕೆಲವರೆಲ್ಲ ವಾದ ಮಾಡ್ತಾರೆ, ಅವರೆಲ್ಲ ಕೊಟ್ರೆ ಅವರಿಗೆಲ್ಲ ಸಾಮರ್ಥ್ಯ ಇಲ್ಲ ಅದು ನಡೆಸಲಿಕ್ಕೆ, ಅವ್ರೊಳಗೆ ಗಲಾಟೆ ಆಗ್ತದೆ, ಅವ್ರು ಹೋದ್ರೆ ಬ್ಯಾಂಕ್ನವರು ಸಾಲ ಕೊಡುವುದಿಲ್ಲ. ಯಾರು ಹೇಳಿದ್ರು ಸ್ವಾಮಿ? ಸ್ತ್ರೀ ಶಕ್ತಿ ಅವ್ರಿಗೆ ಕೊಡುದಿಲ್ವ? ಬೇರೆ ಬೇರೆ ಸಂಘಟನೆಗಳೆಲ್ಲ ಮಾಡ್ತಾ ಇಲ್ವಾ? ಪ್ರವರ್ತನೆ ಮಾಡ್ತಾರೆ, ಅವರು ನಡೆಸ್ತಾ ಇಲ್ವಾ? ಸಾಕಷ್ಟು ಉದಾಹರಣೆ ಇದೆ. ನಾವೇ 2007 ಸ್ವಸಹಾಯ ಸಂಘ ಮಾಡಿದ್ರೆ ಅವರು ಅಷ್ಟಕ್ಕೆ ಮಾಡ್ತಾರೆ. ಕೆಲವು ಸರಿ ಇದೆ, ಕೆಲವು ಸರಿ ಇಲ್ಲ. ಅದು ಅವರವರಿಗೆ ಬಿಟ್ಟದ್ದು. ನಿಮ್ಮಲ್ಲಿ ಕೂಡ ಎಲ್ಲ ಸರಿ ಉಂಟಾ? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸ್ವಸಹಾಯ ಸಂಘಗಳೆಲ್ಲವೂ ಸರಿ ಇದೆಯಾ? ಎಲ್ಲಿಯೂ ಕೂಡ ಸರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪಕ್ಕ ಕಾರ್ಪೊರೇಟ್ ವ್ಯಾಪಾರಿಗಳು ಬಾಕಿಯವರು ತಗೊಂಡ್ರು ಸಾಲಗಳು ಕೂಡ ಇದಾಗ್ತದೆ, ಓರ್ಡಿ ಆಗ್ತದೆ. ಅದು ದೊಡ್ಡ ವಿಷಯ ಇಲ್ಲ. ಆರ್ಥಿಕ ಸಾಲ ನಡಿಬೇಕಾದ್ರೆ ಹಾಗೆ ನಡೀತದೆ. ಆ ವಾದವನ್ನು ಇಟ್ಟುಕೊಂಡು ಸ್ವಸಹಾಯ ಸಂಘಗಳಿಗೆ ಅವರು ನಡೆಸುವ ಸಾಮರ್ಥ್ಯ ಇಲ್ಲ, ಅವ್ರು ಹೋದ್ರೆ ಬ್ಯಾಂಕ್ ನಲ್ಲಿ ಸಾಲ ಕೊಡುವುದಿಲ್ಲ, ತಪ್ಪು. ಬ್ಯಾಂಕ್ ನಲ್ಲಿ ಹೋದ್ರೆ ಸಾಲ ಕೊಡ್ಲೇಬೇಕು, ಅದಕ್ಕೆ ಪ್ರಯಾರಿಟಿ ಅದು ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನೀವು ಮೊದಲು ನಿಮ್ಮ ಸಂಕೋಲೆಯಿಂದ ಅವರನ್ನು ಬಿಡುಗಡೆ ಮಾಡಿ. ಇದು ನೀವು ಮಾಡುವಂತ ದೊಡ್ಡ ಕೆಲಸ, ಅವರನ್ನು ಬಚಾವ್ ಮಾಡ್ಲಿಕ್ಕೆ. ಅದು ಬಿಟ್ಟು ಈ ಪ್ರಕಾರದ ವಾದಗಳನ್ನೆಲ್ಲ ಇಟ್ಟುಕೊಂಡು ಅದು ಬ್ಯಾಂಕಿನವರದ್ದು ಹಣ ಅವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಒಂದು ದಿವಸಕ್ಕೆ ಇಷ್ಟು ಕೋಟಿ ರೂಪಾಯಿ ಆಗ್ತದೆ, 5 ಕೋಟಿ ರೂಪಾಯಿ ಆಗ್ತದೆ ಬಡ್ಡಿ, ವರ್ಷಕ್ಕೆ 2,000 ಕೋಟಿ ರೂಪಾಯಿ ಆಗ್ತದೆ, ಇದೆಲ್ಲ ಯಾರಿಗೆ ನೀವು ಲೆಕ್ಕಾಚಾರ ಹೇಳುವಂತದ್ದು? ನಿಮ್ಮ ಬಂಡವಾಳವನ್ನು ನೀವೇ ಹೊರಗೆ ಹಾಕಿದಾಗ ಆಗ್ತದೆ. ಯಾರಿಗೂ ಹೇಳಬೇಡಿ ಅಂತ ಲೆಕ್ಕಾಚಾರಗಳನ್ನೆಲ್ಲ. ಮೊದಲನೇದು ನಿಮ್ಮ ಕೆಲಸ ಏನಂತ ನೀವು ನಿರ್ಧಾರ ಮಾಡಿ. ನಿಮ್ಮ ಕೆಲಸ ಧರ್ಮಾಧಿಕಾರಿಯಾಗಿ ಧರ್ಮ ಕ್ಷೇತ್ರಗಳಲ್ಲಿ ಅದನ್ನು ನಡೆಸುವಂತದ್ದು, ಧರ್ಮ ಸಂಸ್ಕೃತಿ ನಡೆಸುವಂತದ್ದೇ ಹೊರತು ಈ ಬಡ್ಡಿ ವ್ಯವಹಾರ ಮಾಡುವಂತದ್ದು, ಜನರನ್ನು ಈ ಪ್ರಕಾರದಲ್ಲಿ ಟಾರ್ಚರ್ ಮಾಡುವಂತದ್ದು ಅಲ್ಲ. ಇದೇ ಸ್ಥಿತಿಯನ್ನು ನೀವು ಮುಂದುವರಿಸಿದ್ರೆ ನಿಮ್ಮ ಎಲ್ಲ ಈ ಸೇವಾ ಪ್ರತಿನಿಧಿಗಳು ಮತ್ತು ಸೂಪರ್ವೈಸರ್ಗಳು, ಮೇಲ್ವಿಚಾರಕರು ಬಾಕಿಯವರೆಲ್ಲ ಇದ್ದಾರ, ಅವ್ರಿಗೆಲ್ರಿಗೂ ಕೂಡ ಈ ಸ್ವಸಹಾಯ ಸಂಘದವರೇ ಘೆರಾವ ಮಾಡಿ ನಮ್ಮ ಊರನ್ನು ಬಿಟ್ಟು ನೀವು ಹೋಗಿ ಸ್ವಾಮಿ ಅಂತ ಹೇಳುವಂತ ಪರಿಸ್ಥಿತಿ ನೀವು ತಂದುಕೊಳ್ತೀರಿ, ನೆನ್ಪಿಟ್ಕೊಳ್ಳಿ. ಅಂತ ಆಕ್ರೋಶ ಎಲ್ಲ ಕಡೆಯಲ್ಲೂ ಕೂಡ ಇದೆ. ಯಾಕಂದ್ರೆ ಅವರಿಗೆ ನಿಮ್ಮ ಸಾಲವನ್ನು ಕಟ್ಟಿ 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 ಸಾಕಾಗಿ ಹೋಗಿದೆ. ಅವರೇ ಸ್ವತಂತ್ರವಾಗಿ ನಡೆಸ್ತಾರೆ, ಸ್ವತಂತ್ರವಾಗಿ ನಡೆಸಲಿಕ್ಕೆ ಬಿಡಿ.